ದಿನದಲ್ಲಿ ನನಗೆ ಸುಮಾರು ಕಾಲ್ಸ್ ಬರ್ತಾ ಇದೆ ಅಂಡ್ ನಂಗೆ ಒಂದು ಲೆಕ್ಕದಲ್ಲಿ ಪ್ರೆಷರ್ ತರ ಶುರು ಆಯ್ತು. ನಾನು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿಟ್ಟಿದ್ದೆ. ಆಮೇಲೆ ತಿರ್ಗಾ ನಾನು ಇವಾಗಲೇ ಕರೆದ್ಬಿಟ್ಟು ತಿರ್ಗಾ ಇದು ಎಲ್ಲಿಗೆ ಹೋಗುತ್ತೆ ಅಂತ ಗೊತ್ತಿಲ್ಲ ನನಗೆ. ಬಟ್ ನನಗೊಂದು ಪ್ರೆಸ್ ಮೀಟ್ ಮಾಡಿ ಮಾತಾಡ್ಬೇಕನ್ನೋ ಒಂದು ಬಹಳ ಆಸೆ ಇದೆ. ಒಂದು ನಾನು 10 days ಮುಂಚೆ ಪಬ್ಲಿಕ್ ಟಿವಿಯಲ್ಲಿ ಒಂದು ಪ್ರೋಗ್ರಾಮ್ ಬಂದಿತ್ತು, ನಿಮ್ಗೆ ಎಲ್ರಿಗೂ ಗೊತ್ತು. ನನ್ಗೆ ಇಮಿಡಿಯೇಟ್ ಆಗಿ ಅದಕ್ಕೆ ರಿಯಾಕ್ಟ್ ಮಾಡೋಕ್ಕೆ ಆಗಿಲ್ಲ. ಯಾಕಂತಂದ್ರೆ July 11th ನನ್ನ ಟೀಸರ್ ಲಾಂಚ್ ಅನ್ನೋದು ಆಲ್ರೆಡಿ ಡಿಸೈಡ್ ಆಗಿತ್ತು. ಸೊ ನನಗೆ ಆ ಲಾಂಚ್ಗಿಂತ ಮುಂಚೆ ಸುಮಾರು ಕೆಲಸ ಇತ್ತು ನನಗೆ. ಸೊ ಆ ಕೆಲಸ ನಡುವೆ ನನಗೆ ಇದು ನನ್ನ ಕೆಲಸ ಅಲ್ಲ. ನಾನು ಇಲ್ಲಿ ಕುತ್ಕೊಂಡು ಯಾರೋ ಒಬ್ಬರು ಪ್ರೋಗ್ರಾಮ್ ಮಾಡಿದ್ರು, ಅದಕ್ಕೆ ನಾನೇನೋ ಒಂದು ಮಾತಾಡಬೇಕು. ದಿಸ್ ನಾಟ್ ಮೈ ವರ್ಕ್. ನಾನು ಇಲ್ಲಿ ಬೆಂಗಳೂರಿಗೆ ಬಂದಿರೋದು ನಾನು ಸಿನಿಮಾ ಮಾಡೋಕ್ಕೆ, ಸಿನಿಮಾದಲ್ಲಿ ಕೆಲಸ ಮಾಡೋಕ್ಕೆ. ಸೊ ಅದು ನನ್ನ ಫಸ್ಟ್ ಪ್ರಿಫರೆನ್ಸ್. ಸೊ ಅದನ್ನ ನಾನು ಮುಗಿಸ್ಬಿಟ್ಟು ಏನಿದ್ರು ನಾನು ಇದಕ್ಕೆ ಉತ್ತರ ಕೊಡ್ತೀನಿ ಅಂತ ಹೇಳಿ ನಾನೊಂದು ಆ ಪ್ರೋಗ್ರಾಮ್ಗೆ ಒಂದು ಪೋಸ್ಟ್ ಹಾಕ್ತೆ. ಆ ಪ್ರೋಗ್ರಾಮ್ ಬಂದ ದಿವಸ ಅದೇ ಮುಂಚೆ ಸುಮಾರು ಪ್ರೋಗ್ರಾಮ್ಸ್ ಮಾಡಿದ್ದಾರೆ, ಪಬ್ಲಿಕ್ ಟಿವಿಯಲ್ಲಿ ಸಹ ಮಾಡಿದ್ದಾರೆ, ಬೇರೆ ಕೆಲವೊಂದು ಚಾನಲ್ಸು ಅಲ್ಲೂ ಮಾಡಿದ್ದಾರೆ. ನಾನು ಯಾವುದಕ್ಕೂ ನಾರ್ಮಲ್ ಆಗಿ ರಿಯಾಕ್ಟ್ ಮಾಡಕ್ ಹೋಗಲ್ಲ. ಯಾಕಂತಂದ್ರೆ ಒಂದ್ ಲೆಕ್ಕದಲ್ಲಿ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ಇದಕ್ಕೆಲ್ಲ ರೆಡಿಯಾಗಿ ಬರಬೇಕು. ನನ್ನ ಸಿನಿಮಾ ನಟ ನಟಿಯರು ಅಂತಂದ್ರೆ ಏನಾದ್ರು ಬರೀತಾರೆ, ಏನಾದ್ರು ಒಂದು ಪ್ರೋಗ್ರಾಮ್ ಮಾಡ್ತಾರೆ. ಕೆಲವೊಂದು ಪ್ರೋಗ್ರಾಮ್ ಸತ್ಯ ಇರುತ್ತೆ, ಕೆಲವೊಂದು ಪ್ರೋಗ್ರಾಮ್ ಅಲ್ಲಿ ಸತ್ಯ ಇರಲ್ಲ, ಸುಳ್ಳು ಇರುತ್ತೆ, ಊಹಾಪೋಹಗಳು ಇರುತ್ತೆ. ನನ್ನ ಟೀಸರ್ ಅಲ್ಲಿ ಇವತ್ತೊಂದು ಕೋರ್ಟ್ ಇದೆ, ಆ ಪಿಕ್ಚರಿಗೆ ಬರ್ತಿರೋ ಕೋರ್ಟ್, ಬಟ್ ಇವತ್ತಿನ ಸನ್ನಿವೇಶಕ್ಕೂ ತುಂಬಾ ಒಳ್ಳೆ ಸೂಟ್ ಆಗುತ್ತೆ ಆ ಕೋರ್ಟ್. ಕೆಲವೊಂದು ಕಂಡಿತ್ತು, ಕೆಲವೊಂದು ಕೇಳಿತ್ತು, ಕೆಲವೊಂದು ಊಹಾಪೋಹಗಳು, ಇನ್ನೂ ಇತ್ತೀರ ಸುಳ್ಳುಗಳು ಅಂತ. ಸೊ ಆ ಪ್ರೋಗ್ರಾಮ್ ಬಂದಾಗ ನೈಟ್ ಫಸ್ಟ್ ನಂಗೆ ರಿಷಬ್ ಫೋನ್ ಮಾಡಿ ಹೇಳ್ದ, ಮತ್ತೆ ನಿಮಗೆ ಒಂದು ಪ್ರೋಗ್ರಾಮ್ ಮಾಡಿದಾರಂತೆ ಪಬ್ಲಿಕ್ ಟಿವಿಯಲ್ಲಿ ಅಂತ. ಹೌದಾ, ಅಂದ್ರೆ ಹೊಸದೇನಿಲ್ವಲ್ಲ, ಮಾತಾಡಿದಾರಲ್ಲ ಸುಮಾರು ಟೈಮಿಂದ ಅಂತ ಕೇಳಿದೆ. ಅದಕ್ಕೆ ಆಮೇಲೆ ಹೇಳ್ದ, ಇಲ್ಲ ಇದು ಸ್ವಲ್ಪ ಬೇರೆ ತರ ಇದೆ, ಮತ್ತೆ ನೀನು ಇದಕ್ಕೆ ರಿಯಾಕ್ಟ್ ಮಾಡ್ಬೇಕಾಗತ್ತೆ ಅಂತ ಹೇಳ್ದ. ಅದಕ್ಕೆ ಇಲ್ಲ, ಮತ್ತೆ ನಾನು ಇದಕ್ಕೆಲ್ಲ ರಿಯಾಕ್ಟ್ ಮಾಡಕ್ ಹೋಗಲ್ಲ, ನನ್ಗೆ ಫಸ್ಟ್ ಆಫ್ ಆಲ್ ಕೆಲಸ ಇಲ್ಲ, ನನ್ಗೆ ಇನ್ನು ಕೆಲಸ ಇದೆ ಇಲ್ಲಿ, ಬಿಟ್ಬಿಟ್ಟಿದ್ದಾನ ಅಂತ ಹೇಳ್ದ. ಆಮೇಲೆ ಪ್ರಮೋದ್ ಶೆಟ್ಟಿ ಫೋನ್ ಮಾಡಿದ್ರು, ಅವರು ಸ್ವಲ್ಪ ಜಾಸ್ತಿನೇ ಸಿಟ್ಟಲ್ಲಿದ್ರು ಅವರು. ನಾನು ಯಾಕೆ ಇವ್ರು ಇಷ್ಟು ಸಿಟ್ ಮಾಡ್ಕೋತಾರೆ ಅಂತ ಅರ್ಥ ಆಗ್ತಿಲ್ಲ. ಸರಿ, ಅಷ್ಟೇ ಏನಾದ್ರು ಮಾಡಿದ್ರೆ ಶೆಟ್ರೆ ನಾವು ಲೀಗಲ್ ಆಗಿ ಏನಾದ್ರು ಮಾಡೋಣ, ನಂಗೆ ಇದಕ್ಕೆ ರಿಯಾಕ್ಟ್ ಎಲ್ಲ ಮಾಡಕ್ ಇಷ್ಟ ಇಲ್ಲ ಅಂತ ಹೇಳಿ ನಾನು ಫೋನ್ ಇಟ್ಟೆ. ಆಮೇಲೆ ಒಂದು 2-3 ಸಲ ಫೋನ್ ಮಾಡಕ್ಕೆ ಟ್ರೈ ಮಾಡಿದ್ರು, ನಾನು ಫೋನ್ ಇರ್ತಿಲ್ಲ ಅವರು. ನಾನು ಮನೆಗೆ ಹೋಗಿ ರಾತ್ರಿ ಫೋನ್ ನನಗೆ ಆ ವಿಡಿಯೋಸ್ ಎಲ್ಲ ಕ್ಲಿಪ್ಪಿಂಗ್ ತರ ಬಂದಿತ್ತು, ಒಂದು ಕಂಪ್ಲೀಟ್ ವಿಡಿಯೋ ಬಂದಿರಲಿಲ್ಲ. ಆ ಕ್ಲಿಪ್ಪಿಂಗ್ಸ್ ನೋಡಕ್ಕೆ ಶುರು ಮಾಡಿದಾಗ ನನಗೆ ಇದೊಂದು ಸ್ವಲ್ಪ ಜಾಸ್ತಿ ಆಯ್ತಲ್ವಾ, ಇದು ಯಾಕೆ ಅಂದ್ರೆ ಇದು ಯಾವ ಕಾರಣಕ್ಕೆ, ಫಸ್ಟ್ ಆಫ್ ಆಲ್ ನನ್ಗೆ ವಿಷಯನೇ ಗೊತ್ತಿಲ್ಲ, ಇದು ಯಾಕೆ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ ನನಗೆ. ನಿಮ್ಗೆ ಒಬ್ಬರನ್ನ ಟಾರ್ಗೆಟ್ ಮಾಡ್ಬೇಕಂತಿದ್ರೆ ಒಂದು ಟಾರ್ಗೆಟ್ ಮಾಡೋಕ್ಕೂ ಒಂದೊಂದು ರೀತಿ ಇದೆ. ಇದು ಯಾಕೆ ಈ ತರ ಅಂದ್ರೆ ದಿಸ್ ಇಸ್ ಅಂದ್ರೆ ಏನಾದ್ರು ತುಂಬಾ ಪರ್ಸನಲ್ ಇದೆಯಾ ಅನ್ನೋದು ನನ್ಗೊಂದು ಡೌಟ್ ಶುರು ಆಯ್ತು. ಆದ್ರೂ ನಾನು ಸರಿ ಇದನ್ನ ಓಕೆ ಬಿಟ್ಟಾಕ ಅಂತ ಹೇಳಿ ನಾನು ನೆಮ್ಮದಿಯಲ್ಲಿ ನಿದ್ದೆ ಮಾಡಿದೆ. ಬೆಳಿಗ್ಗೆ ಎದ್ದು 11-11:30 ನನ್ನ ತಾಯಿ ಫೋನ್ ಮಾಡಿದ್ರು. ನನ್ನ ತಾಯಿಗೂ ಆಲ್ರೆಡಿ ಇದೆಲ್ಲ ಅಭ್ಯಾಸ ಆಗ್ಬಿಟ್ಟಿದೆ ಇಷ್ಟೊತ್ತಿಗೆ, ನನ್ನ ಫ್ಯಾಮಿಲಿಗೆ, ಪೂರ್ತಿ ಫ್ಯಾಮಿಲಿಗೆ ಇದೆಲ್ಲ ಅಭ್ಯಾಸ ಆಗ್ಬಿಟ್ಟಿದೆ. ಆದ್ರೆ ಅವರು ಏನೋ ಮಾತಾಡ್ಬೇಕಾದ್ರೆ ಇದು ತಲೆ ಕೆಡ್ಸ್ಕೊಬೇಡ ಅಂತ 10 ಸಲ ಹೇಳಿದ್ರು. ನಂಗೆ ಗೊತ್ತಾಯ್ತು ಅವ್ರ ಒಳಗಡೆ ನೋವಿದೆ. ಅವ್ರು ಪ್ರತಿ ಸಲ ನಂಗೆ ಹಿಂಗೆ ಹೇಳ್ತಾರೆ, ನೀನ್ ತಲೆ ಕೆಡ್ಸ್ಕೊಬೇಡ ಅಂತ. ಒಳಗಡೆ ಏನೋ ಒಂದು ನೋವಿದೆ, ಇವ್ರು ಹೇಳ್ತಿಲ್ಲ. ಇದು ಹಂಗೆ ನಾನು ಸುಮ್ಮನೆ ಇದ್ರೆ ಕಂಟಿನ್ಯೂ ಆಗ್ತದೆ. ನಾನು ಸುಮ್ಮನೆ ಇದೀನಿ ಅಂತ ಹೇಳಿ ಇದನ್ನ ಪದೇ ಮಾಡ್ತಾ ಇರೋದು. ನಾನು ಸುಮ್ಮನೆ ಇದ್ರೆ ಕಂಟಿನ್ಯೂ ಆಗುತ್ತೆ. ಸರಿ, ಒಂದು ರಿಯಾಕ್ಟ್ ಮಾಡ್ಬಿಡ್ತೀನಿ ನಾನು ಅಂತ ಹೇಳಿ ನಾನು ಒಂದು ಪೋಸ್ಟ್ ಹಾಕ್ತೀನಿ. ಏನಂತಂದ್ರೆ 11th ನಾನು ಆನ್ಸರ್ ಮಾಡ್ತೀನಿ. ನನ್ನ ಕೆಲಸಗಳೆಲ್ಲ ಮುಗಿದ ಮೇಲೆ ಮೊದಲು ನಾನು ಕೆಲಸ ಮಾತಾಡ್ತೀನಿ ನನಗೆ, ಅದರ ನಂತರ ನಾನು ರಿಯಾಕ್ಟ್ ಮಾಡ್ತೀನಿ ಅಂತ. ಆ ಪೋಸ್ಟ್ ಹಾಕಿದ್ಮೇಲೆ ಒಂದು ಸುಮಾರು ಜನ ಅದಕ್ಕೆ ಜನರು ಕೊಟ್ಟಿರುವಂತಹ ಒಂದು ಪ್ರತಿಕ್ರಿಯೆ ಏನಿದೆ ಅದನ್ನ ಓದಿ ನನ್ನ ತಾಯಿಗೆ ಸಮಾಧಾನ ಸಿಕ್ತು ಫೈನಲಿ. ಅಂದ್ರೆ ನನ್ಗೆ ನಾನ್ ಮಾಡ್ತಿರೋ ಸಿನಿಮಾಗೆ ಜನ ಅದನ್ನ ನಂಬ್ಕೊಂಡು ಜನ ಥಿಯೇಟರ್ ವರ್ಗು ಬರ್ತಾರೆ ಅನ್ನೋ ನಂಬಿಕೆ ಇದೆ. ಯಾಕಂದ್ರೆ ಐ ನೋ ದಟ್ ಮೈ ಲೈನ್ ಆಫ್ ವರ್ಕ್ ಈಸ್ ಗುಡ್ ಇನಫ್ ಫಾರ್ ದೆಮ್ ಟು ಟ್ರಸ್ಟ್ ಮೀ ಅಂಡ್ ಕಮ್ ಟು ದ ಥಿಯೇಟರ್. ಬಟ್ ನನ್ನ ಮೇಲೆ ಒಂದು ಪ್ರೋಗ್ರಾಮ್ ಮಾಡಿದಾಗ ಜನ ಇಷ್ಟೊಂದು ನನ್ಗೋಸ್ಕರ ನಿಲ್ತಾರೆ ಅನ್ನೋದು ನನಗೆ ದಿಸ್ ಇಸ್ ದ ಫಸ್ಟ್ ರಿಯಲೈಸೇಷನ್ ಪಾಯಿಂಟ್. ನನ್ನನ್ನ ಆಸ್ ಎ ಇಂಡಿವಿಜುವಲ್ ಇಷ್ಟು ಪ್ರೀತಿ ಮಾಡೋರು ಇಷ್ಟೊಂದು ಜನ ಇದ್ದಾರೆ ಅನ್ನೋದು ನನ್ಗೆ ಗೊತ್ತಾಗಿರೋದು. ನನ್ನ ತಾಯಿಗೂ ಇಲ್ಲಿಂದ ಸಮಾಧಾನ ಸಿಕ್ತು ಅಂಡ್ ಐ ಆಮ್ ಹ್ಯಾಪಿ ದಟ್ ಐ ರಿಯಾಕ್ಟೆಡ್ ಫಾರ್ ಫಸ್ಟ್ ಟೈಮ್. ಅಂಡ್ ಇವತ್ತು ನನಗೆ ಹೇಳಕ್ಕೆ ಇಷ್ಟಪಡ್ತೀನಿ, ದಿಸ್ ಇಸ್ ಮೈ ಲಾಸ್ಟ್. ಅಂದ್ರೆ ಈ ವಿಷಯಗಳಲ್ಲೆಲ್ಲ ನಾನು ಇನ್ನು ಬರಲ್ಲ ಇದಕ್ಕೆಲ್ಲ. ನನಗೆ ಕೆಲಸ ಇದೆ, ನನ್ಗೆ ಈ ಸಿನಿಮಾ ಮಾಡೋದು ನನ್ಗೆ ಇಷ್ಟ. ನಾನು ಸಿನಿಮಾ ಮಾಡಕ್ಕೆ ಬಿಡಿ ಅಂತ ಹೇಳ್ತಾ ಇದ್ದೀನಿ. ನಾನು ತಿರ್ಗಾ ಇದಕ್ಕೆ ಇಂಥ ವಿಷಯಕ್ಕೆ ನಾನು ಪ್ರತಿಕ್ರಿಯೆ ಮಾಡಕ್ ಬರಲ್ಲ. ದಿಸ್ ಇಸ್ ಮೈ ಲಾಸ್ಟ್ ಪ್ರೆಸ್ ಮೀಟ್ ಫಾರ್ ದೀಸ್ ಕೈಂಡ್ ಆಫ್ ಥಿಂಗ್ಸ್.
ಯಾಕಂದ್ರೆ ನನ್ಗೆ ಗೊತ್ತಾಯ್ತು ನನಗೆ, ಅಂದ್ರೆ as long as people love me, as long as people are watching my film, that is what I want. And my parents are ready for anything now. Because ಯಾಕಂದ್ರೆ ನೀವು ಒಂದು ಮಾಧ್ಯಮದ ನೀವು ಅಂತ ಹೇಳಿದ್ರೆ ಪಬ್ಲಿಕ್ ಟಿವಿ ಅಂಡ್ ಇದು ಈ ಪ್ರೋಗ್ರಾಮ್ ಯಾರು ಮಾಡಿದಾರಲ್ಲ ಅವ್ರಿಗೆ ಹೇಳ್ತಾರೆ, ಮಾಧ್ಯಮದ ಒಂದು ಚೌಕಟ್ಟು ಅದು ಏನಿದೆ ಅದನ್ನೆಲ್ಲ ಮೀರ್ಬಿಟ್ಟು ನೀವು ಇವತ್ತು ಕೆಲಸ ಮಾಡ್ತಾ ಇದ್ದೀರ. ಇವಾಗ ಈ ವ್ಯಕ್ತಿ ಮಹೇಶ್ ದೇವಿ ಶೆಟ್ಟಿ ಅವರು ಏನು ಪ್ರೋಗ್ರಾಮ್ ಮಾಡಿಸಿದ್ದಾರೆ, ನಾನು ಆ ಆಂಕರ್ನು ಬೈಯಲ್ಲ, ಅಂದ್ರೆ ನಾನು ತಪ್ಪಿಲ್ಲ ಅಂತ ಹೇಳ್ತಿಲ್ಲ, ಅವರದ್ದು ತಪ್ಪಿದೆ. ಯಾಕಂದ್ರೆ ನೀವು ಸ್ಕ್ರಿಪ್ಟ್ ಕೊಡ್ಕೊಳ್ಳಿ, ನೀವು ಓದ್ಲೇಬೇಕು, ಇಲ್ಲ ನನ್ನ ಕೆಲಸ ಹೋಗುತ್ತೆ ಇದು ಅಂತ ವಾತಾವರಣದಲ್ಲಿ ಕೆಲಸ ಮಾಡಬಾರ್ದು. ನೀವು ನಿಮ್ಗೆ ಇದೆ ಸುಮಾರು ಜನ, ಅಂದ್ರೆ ಯು ಆರ್ ಟ್ಯಾಲೆಂಟೆಡ್ ಅಂಡ್ ಯು ಕ್ಯಾನ್ ಗೋ ಎನಿವೇರ್ ಅಂಡ್ ಯು ಗೆಟ್ ಅ ಜಾಬ್, ಓಕೆನಾ? ಸೊ ಸ್ಕ್ರಿಪ್ಟ್ ಕೊಡ್ಕೊಳ್ಳಿ, ನಾನು ಓದ್ಲೇಬೇಕು, ನನಗೆ ಕೆಲಸ ಹೋಗುತ್ತೆ, ನಾನು ಆ ಒಂದು ಪ್ರೆಷರಲ್ಲಿ ಮಾಡಿದ್ದೀನಿ, ಇದು ರೀಸನ್ ಅಲ್ಲ. ಎನಿವೇಸ್, ನನಗೆ ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಪರ್ಸನಲ್ ವಿತ್. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.